ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರಿನಲ್ಲಿ ಚಪ್ಪಲಿ ಮಾರಾಟದ ಮೂಲಕ ಹೆಸರುವಾಸಿಯಾಗಿರುವ ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿರುವಂತಹ ನಯಾ ಚಪ್ಪಲ್ ಬಜಾರ್ಗೆ ಇವತ್ತು ನಾವು ಬಂದಿದ್ದೇವೆ. ಚಪ್ಪಲಿ ಅಂದಾಗ ಕಾಲಿಗೆ ರಕ್ಷೆಯನ್ನ ಕೊಡುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಕಲ್ಲು ಮುಳ್ಳುಗಳಿಂದ ರಕ್ಷಣೆಯನ್ನ ಪಡೆಯೋದಕ್ಕಾಗಿ ಚಪ್ಪಲಿಗಳನ್ನ ಧರಿಸ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಹಲವಾರು ಬ್ರ್ಯಾಂಡೆಡ್ ಆಗಿರುವಂತಹ ವೆರೈಟಿ ಆಗಿರುವಂತಹ ಚಪ್ಪಲಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ತುಂಬಾನೇ ಚೆನ್ನಾಗಿರುವಂತಹ ಸ್ಟೈಲಿಶ್ ಲುಕ್ ಕೊಡುವಂತಹ ಚಪ್ಪಲಿಗಳನ್ನ ವೇರ್ ಮಾಡಬೇಕು ಅಂತ ಚಪ್ಪಲಿ ಅಂಗಡಿಗಳತ್ತ ಮುಖ ಮಾಡ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚಪ್ಪಲಿ ಮಾರಾಟದಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ನಯಾ ಚಪ್ಪಲ್ ಬಜಾರ್ಗೆ ಬಂದಿದ್ದೀವಿ. ಸುಮಾರು ವರ್ಷಗಳ ಪಯಣ ಸಕ್ಸಸ್ ಆಗಿ ನಡೀತಾ ಇರುವಂತದ್ದು. ಹಾಗೇನೆ ಇಲ್ಲಿನ ಮಾಲಕರು ಕೂಡ ಹಾಗೇನೆ ಒಂದೊಳ್ಳೆ ಧ್ಯೇಯದೊಂದಿಗೆ ಈ ಒಂದು ಚಪ್ಪಲಿ ಶಾಪ್ ಅನ್ನ ಇಟ್ಕೊಂಡಿರುವಂತದ್ದು, ಸಮಾಜ ಸೇವೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ನಯಾ ಚಪ್ಪಲ್ ಬಜಾರ್ ಯಾವ ರೀತಿಯಾಗಿ ಇದೆ, ಯಾವೆಲ್ಲ ಬ್ರ್ಯಾಂಡ್ ನ ಚಪ್ಪಲ್ಗಳಿದೆ, ರೇಟ್ ವೈಸ್ ಹೇಗಿದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ನಯಾ ಚಪ್ಪಲ್ ಬಜಾರ್ನ ಒಳಗೆ ಬರ್ತಾ ಇದ್ದಾಗೇನೆ ಚಪ್ಪಲ್ಗಳನ್ನ ತುಂಬಾನೇ ಚೆನ್ನಾಗಿರುವಂತೆ ಡಿಸೈನ್ ಆಗಿ ನೀಟಾಗಿ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. ಅವೆಲ್ಲವೂ ಕೂಡ ನಮ್ಮನ್ನು ಒಮ್ಮೆಗೆ ಅಟ್ರಾಕ್ಟ್ ಮಾಡುತ್ತೆ. ಯಾರೆಲ್ಲ ಒಂದು ಜೋಡಿ ಚಪ್ಪಲನ್ನ ಪರ್ಚೇಸ್ ಮಾಡಬೇಕು ಅಂತ ಬಂದಿರ್ತೀರೋ, ಖಂಡಿತವಾಗ್ಲೂ ಒಮ್ಮೆಗೆ ನೀವು ಕನ್ಫ್ಯೂಸ್ ಆಗ್ತೀರಾ ಯಾವುದನ್ನ ಪರ್ಚೇಸ್ ಮಾಡೋದು, ಯಾವುದನ್ನ ಬಿಡೋದು ಅಂತ. ಅಷ್ಟೊಂದು ಚಪ್ಪಲ್ಗಳು ಅಷ್ಟೊಂದು ಚೆನ್ನಾಗಿರುವಂಥ ಡಿಸೈನಲ್ಲಿ ಇರೋವಂಥದ್ದು. ಹಾಗೇನೆ ಇಲ್ಲಿಗೆ ಬಂದರೆ ನಿಮಗೆ ಚಪ್ಪಲಿ ಮಾತ್ರ ಅಲ್ಲ, ಬ್ಯಾಗ್ಗಳು ಕೂಡ ಇದೆ. ಇವೆಲ್ಲದರ ಬಗ್ಗೆ ನಮಗೆ ಡೀಟೇಲ್ ಆಗಿ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಇಲ್ಲಿನ ಸಿಬ್ಬಂದಿ ಆಗಿರುವಂಥ ಫೈಸಲ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? 10 ಇಯರ್ಸ್ ಆಯಿತು. ಓಕೆ, ಹೇಗಿದೆ ಜರ್ನಿ 10 ಇಯರ್ಸ್? ಆರಾಮ್ಸೆ. ಓಕೆ ಸರ್, ಇವಾಗ ನಮಗೆ ಇಲ್ಲಿರುವಂತಹ ಬ್ಯಾಗ್ಗಳಾಗಿರ್ಬೋದು, ಚಪ್ಪಲ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀರಾ ಅಲ್ವಾ? ಓಕೆ. ಸರ್, ಇದು ಕ್ಯಾಶುವಲ್ ಶೂಸು. ಇದಾದರೆ ಲೇಡೀಸ್ ಇದು ಈಗಿನ ನ್ಯೂ ಮಾಡೆಲ್ಸ್. ಇದು ಹಿಲ್ಸ್ ಇದೆ, ಫ್ಲ್ಯಾಟ್ ಇದೆ, ಇವೆಲ್ಲದಕ್ಕೂ ಆಗುತ್ತೆ. ಜೀನ್ಸ್ ಫಾರ್ಮಲ್ಲಿ ಎಲ್ಲದಕ್ಕೂ ಯೂಸ್ ಮಾಡುವಂಥದ್ದು. ಇದೆಲ್ಲ ಅಂದರೆ ನಮ್ಮದು ಈಗ ಬ್ರ್ಯಾಂಡಲ್ಲಿ ನಮಗೆ ಯೂಸ್ ಮಾಡುವಂಥದ್ದು ಚಪ್ಪಲ್ ಇದು, ಶೂಸ್ ಇದು. ಯಾಕೆಂದರೆ ಜೀನ್ಸು ಎಲ್ಲದಕ್ಕೂ ಕೂಡ ಹಾಕ್ಬೋದು ನಿಮಗೆ ಈಕ್ವಾಲಿಟಿಯಾಗಿ. ಲ್ಯಾನ್ಸ್ ಆ್ಯಕ್ಷನ್ ಇದೆ, ನಮ್ಮ ಹತ್ರ ಸ್ಕೆಚರ್ಸ್ ಇದೆ, ವುಡ್ಲ್ಯಾಂಡ್ಸ್ ಇದೆ, ಎಲ್ಲವೂ ಇದೆ. ನೋಡಿ, ಇದು ವುಡ್ಲ್ಯಾಂಡ್ಸ್ನವ್ರದ್ದು. ಇದರ ರೇಟು 3895 ಆಗುತ್ತೆ. ಇದು ಯಾಕಂದರೆ ಕ್ಯಾಶುವಲ್ ಫಾರ್ಮಲ್ಲಿ ಎಲ್ಲದಕ್ಕೂ ಯೂಸ್ ಮಾಡುವಂಥದ್ದು. ಸ್ವೇಡ್ ಲೆದರ್ ಇದು. ನಮ್ಮದು ಇದರಲ್ಲಿ ನಮಗೆ ಅಂದರೆ ಮೂವಿಗೆ ಇರುವಂಥ ಐಟಮ್ಸ್ ಇದು, ರನ್ನಿಂಗ್ ಇರುವಂಥದ್ದು. ಮತ್ತು ಇದು ಲೂಫರ್ಸ್ ಅಂತೇಳಿ ಇದಾಗಿ ನೋಡಿ, ಇದು ಸಹ ಕ್ಯಾಶುವಲ್ ಫಾರ್ಮಲ್ಲಿ ಎಲ್ಲ ಯೂಸ್ ಮಾಡುವಂಥದ್ದು. ಫಂಕ್ಷನ್ಸ್ ಯೂಸ್ ಮಾಡ್ತಾರೆ, ಶೇರ್ವಾಣಿಗೆ ಅದಕ್ಕೆಲ್ಲ ಯೂಸ್ ಮಾಡುವಂಥದ್ದು ಇದು. ಮತ್ತು ಇದು ಅಫಿಷಿಯಲ್ ಶೂಸ್ ಅಂತ ಹೇಳಿದರೆ ಆಫೀಸ್ ಯೂಸ್ ಮಾಡುವಂಥದ್ದು. ಇದು ಓನ್ಲಿ ಆಫೀಸ್ ವೇರಿಗೆ ಮಾತ್ರ ಇದು. ಮತ್ತು ಪಾರ್ಟಿ ವೇರ್ ಇದೆ, ಎಲ್ಲರೂ ಇದೆ ನಮ್ಮ ಹತ್ರ. ಮತ್ತು ಇದು ನೋಡಿ, ಇದು ಸ್ಕೆಚಸ್ನವ್ರದ್ದು. ಇದು ರೇಂಜ್ ಅಂದರೆ 4995 ಆಗುತ್ತೆ. ಇದು ಸ್ಕೆಚಸಲ್ಲಿ ನಮ್ಮದು ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರ್ತದೆ. ಎಲ್ಲ ಒರಿಜಿನಲ್ಲೇ ನಮ್ಮದು, ಇದು ಯಾವುದು ಕಾಪಿ ಇಲ್ಲ. ನೋಡಿ, ಇದೆಲ್ಲ ಕ್ರಾಕ್ಸು, ನಾರ್ಮಲ್ ರೇಟಲ್ಲಿರುವಂಥದ್ದು ಕ್ರಾಕ್ಸ್ ಇದು. ಸ್ಲೈಡರ್ಸ್ ಇದೆ, ಸ್ಯಾಂಡಲ್ಸ್ ಇದೆ, ಮತ್ತು ಚಪ್ಪಲ್ಸ್ಗಳು ಇದೆ. ಲೇಡೀಸಲ್ಲಿಂದ ಬಂದ ಪಾರ್ಟಿ ವೇರ್ ಇದೆ, ವೆಜ್ಜಸ್ ಇದೆ, ಫ್ಲ್ಯಾಟ್ ಇದೆ, ಪಾಯಿಂಟ್ ಹಿಲ್ಸ್ ಇದೆ. ಇದು ನೋಡಿ, ಇದು 5 ಇಂಚಸ್ ಹಿಲ್ಸಲ್ಲಿರುವಂಥ ಚಪ್ಪಲ್ಸು. ಎಲ್ಲ ಗ್ರ್ಯಾಂಡ್ ಫಂಕ್ಷನ್ಗೆ ಆಗುವಂಥದ್ದು, ನಾರ್ಮಲಾಗಿ ಸಹ ಯೂಸ್ ಮಾಡ್ಬೋದು. ಇದು ನಿಮಗೆ ಓನ್ಲಿ ಪಾರ್ಟಿ ವೇರ್ ಅಂದರೆ ನೋಡಿ ಈ ಥರಲ್ಲಿದೆ. ಇದೆಲ್ಲ ಪಾರ್ಟಿ ವೇರ್ ಪಾಯಿಂಟ್ಸ್, ಗ್ಲಾಸ್ ಹಿಲ್ಸ್ ಬಂದು. ಇದು ನಿಮಗೆ ಎಲ್ಲ ಯೂಸಿಗೆ ಆಗುವಂಥದ್ದು, ಪಾರ್ಟಿ ವೇರ್ ಫಂಕ್ಷನಿಗೆ ಎಲ್ಲದಕ್ಕಾಗುತ್ತೆ ನಿಮಗೆ ಇದು ಆ್ಯಕ್ಚುಲಿ. ಮತ್ತು ಇದು ವೆಜ್ಜಸ್ ಹಿಲ್ಸ್. ಇದಂದರೆ ಲೆಹಂಗಾ, ಗೌನು ಈ ಥರ ಯೂಸ್ ಮಾಡುವಂಥ ಚಪ್ಪಲ್ ಇದು. ಹಾಕುವಂಥದ್ದು ಇಂಡೋರಲ್ಲಿ ಹಾಕುವಂಥದ್ದು ಸ್ಲಿಪ್ಪರ್ಸ್, ಹೋಮ್ ವೇರ್ ಸ್ಲಿಪ್ಪರ್ಸ್ ಇದು. ಇದರಲ್ಲೆಲ್ಲ ಕಲರ್ಸ್ಗಳಿವೆ. ಫ್ಲ್ಯಾಟ್ ಇದೆ, ಹೀಲ್ಸ್ ಇದೆ, ಸ್ಮೂತ್ ಹಿಲ್ಸ್ ಕೂಡ ಇದೆ. ಇದೆಲ್ಲ ಕ್ಯಾಶುವಲ್ ಯೂಸ್ ಮಾಡುವಂಥದ್ದು ಇದು ನಿಮಗೆ.
ಪಾರ್ಟಿ ವೇರಿಗೆ ಸಹ ಆಗುತ್ತೆ. ನಾರ್ಮಲಾಗಿ ಯೂಸ್ ಮಾಡುವಂಥ ಚಪ್ಪಲ್ ಇದು. ಪ್ಲ್ಯಾಟ್ಫಾರ್ಮ್ ಅಂದರೆ ನಾರ್ಮಲ್ ಪ್ರೈಸ್ ಇದೆ. ಇದರ ಪ್ರೈಸ್ ಎಲ್ಲ 699 ರೇಂಜಲ್ಲಿ ಬರುತ್ತೆ. ಈ ಥರ ರೇಂಜಲ್ಲಾದರೆ ನಿಮಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಇದು ರೈನಿ ಐಟಮ್ಸ್ ಇದು ಮಳೆಗಾಲಕ್ಕೆ ಆಗುವಂಥ ಐಟಮ್ಸ್ ಇದು. ಆಲ್ ಸೀಸನ್ ಯೂಸ್ ಮಾಡುವಂಥದ್ದು. ಇದರಲ್ಲಿ ನಿಮಗೆ ಮಾಡಲ್ಸ್ ಬೇಕಾದರೆ ನೋಡಿ, ಈ ಥರ ಸಹ ಮಾಡಲ್ಸ್ ಇದೆ. ತಿನ್ ಸ್ಟಾಪ್ ಇದರಲ್ಲಿ ತುಂಬ ಕಲೆಕ್ಷನ್ಸ್ ಎಲ್ಲ ನಮ್ಮ ಹತ್ರ ಇದೆ. ಇದರಲ್ಲಿ ಬಾಯ್ಸ್ ಶೂಸ್ ಸ್ಪೋರ್ಟ್ಸಿಗೆ ಎಲ್ಲದಕ್ಕೂ ಆಗುವಂಥದ್ದು. ಕ್ಯಾಶುವಲ್ ಯೂಸ್ ಮಾಡ್ಬೋದು, ರನ್ನಿಂಗ್ ಯೂಸ್ ಮಾಡ್ಬೋದು. ಇದು ನಿಮಗೆ ಅದೇ ಸ್ಪಾರ್ಕ್ಸ್ ಬ್ರ್ಯಾಂಡ್ ಇದು. ಮಕ್ಕಳಲ್ಲಿ ತುಂಬ ವೆರೈಟೀಸ್ ಇದೆ. ಆ್ಯಂಡ್ ಇಂಪಾರ್ಟೆಂಟಾಗಿ ಐಟಮ್ಸ್ ಮತ್ತು ಎಲ್ಲನೂ ಇದೆ. ಇದರಲ್ಲಿ 1000ಇಂದ ಸ್ಟಾರ್ಟ್ ಬರುತ್ತೆ, 500 ತನಕ ನಮ್ಮ ಹತ್ರ ಇದೆ. ಮತ್ತು ಬೇಬೀಸ್ ಕಿಡ್ಸ್ ಗರ್ಲ್ಸ್ ಇದ್ದವ್ರದ್ದು ಇದು ಇಂಪಾರ್ಟೆಂಟ್ ಐಟಮ್ಸ್. ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್ ಇದೆಲ್ಲ. ಇದರಲ್ಲಿ ಅಂದರೆ ನಾರ್ಮಲ್ ಸ್ಟಾರ್ಟಿಂಗ್ ರೇಂಜ್ ಅಂದರೆ 499ಇಂದ ಸ್ಟಾರ್ಟ್ ಆಗುತ್ತೆ. 1299ವರೆಗೆ ನಮ್ಮ ಹತ್ರ ವೆರೈಟೀಸ್ ಇದೆ. ಇದರಲ್ಲಿ ಪಾಯಿಂಟ್ ಇದೆ, ಹೀಲ್ಸ್ ಇದೆಲ್ಲ ಇದು ನೋಡಿ, ಕಲರ್ಸ್ಗಳು ಇದೆ. ಪಾಯಿಂಟ್ ಹೀಲ್ಸಲ್ಲೆಲ್ಲ ಮಕ್ಕಳಿಗೆ ಆಗುವಂಥದ್ದು. ಮತ್ತು ಮಕ್ಕಳ ಕ್ರಾಕ್ಸ್ಗಳು ಎಲ್ಲ ರೇಂಜಲ್ಲಿ ನಮ್ಮಲ್ಲಿ ಸಿಗುತ್ತೆ. ಎಲ್ಲ ವೆರೈಟೀಸ್ ನಮ್ಮ ಹತ್ರ ಇದೆ. ಇದು ಲೇಡೀಸಲ್ಲಿ ಕ್ರಾಕ್ಸ್ ಇದು. ಲೇಡೀಸಲ್ಲಿ ಎಲ್ಲ ಇಂಪಾರ್ಟೆಂಟ್ ಐಟಮ್ಸ್ ಇದೆ. ಇದರಲ್ಲಿ ನಾರ್ಮಲ್ ಆಗಿರುವಂಥದ್ದು 1000 ರುಪೀಸ್ ನಮ್ಮದು ರಾಸ್ ರೇಂಜ್ ಬರುತ್ತೆ. ಸ್ಟಾರ್ಟಿಂಗ್ ರೇಂಜಲ್ಲಿ 400 ಸ್ಟಾರ್ಟ್ ಬರುತ್ತೆ. ಇದೆಲ್ಲ ಬ್ರ್ಯಾಂಡೆಡ್ ಐಟಮ್ ಬ್ಯಾಗ್ಸ್ಗಳದು. ಎಲ್ಲ ರೇಂಜಲ್ಲಿ ನಮಗೆ ಸಿಗುತ್ತೆ ಬ್ಯಾಗ್. 2000 ಮೇಲೆ ಎಲ್ಲ ಬ್ರ್ಯಾಂಡ್ ಕ್ವಾಲಿಟಿಯಾಗಿ ಫಂಕ್ಷನ್ ವೇರ್ಗೆ ಸಹ ಯೂಸ್ ಮಾಡುವಂಥದ್ದು, ಕ್ಯಾಶುವಲ್ ಯೂಸ್ಗೆ ಸಹ ಯೂಸ್ ಮಾಡುವಂಥದ್ದು ಎಲ್ಲ ಕಲರ್ಸ್ಗಳು ನಮ್ಮ ಹತ್ರ ಇದೆ. ಎಲ್ಲ ನ್ಯೂ ಬ್ರ್ಯಾಂಡ್ಸ್ ಐಟಮ್ಸ್ ಇದು. ಇದೆಲ್ಲ ಸ್ಲಿಂಗ್ ಬ್ಯಾಗ್ ಕೂಡ ಇದೆ. ಸ್ಲಿಂಗ್ ಬ್ಯಾಗ್ ಅಂದರೆ ಈ ಥರ ಲಾಂಗ್ ಸ್ಲಿಂಗಲ್ಲಿ ಇದರಲ್ಲಿ ನಿಮಗೆ ಮೇ ಬಿ 1600 1200ಇಂದ ಸ್ಟಾರ್ಟಿಂಗ್ ಬರುತ್ತೆ ಈ ರೇಂಜಲ್ಲಿ. ಎಲ್ಲ ಯೂಸ್ ನಾವು ಮಾಡುವಂಥದ್ದು ಡೈಲಿ ವೇರ್ ಸಹ ಯೂಸ್ ಮಾಡ್ಬೋದು. ಇದು ನಿಮಗೆ ಇದರಲ್ಲಿ ಕಲರ್ಸ್ ಕೂಡ ಇದೆ. ಮಾಡಲ್ಸ್ ಬೇಕಾದ್ರೆ ನಮ್ಮ ಹತ್ರ ತುಂಬ ವೆರೈಟೀಸ್ಗಳೆಲ್ಲ ಸಿಗುತ್ತೆ. ಇದರಲ್ಲಿ ಕಲರ್ಸ್ ಕೂಡ ಇದೆ ನಮ್ಮ ಹತ್ರ. ವೈಟ್ ಇದೆ, ಬ್ಲ್ಯಾಕ್ ಇದೆ, ಬೀಜ್ ಇದೆ. ಸ್ಕೂಲ್ ಬ್ಯಾಗ್ ನಮ್ಮ ಹತ್ರ ಬ್ರ್ಯಾಂಡಲ್ಲಿರುವಂಥ ವೈಲ್ಡ್ ಕ್ರಾಫ್ಟ್ ಬ್ಯಾಗ್ ಅಂತಂದರೆ 5 years ವ್ಯಾರಂಟೀಸ್ ಇರುವಂಥದ್ದು ವೈಲ್ಡ್ ಕ್ರಾಫ್ಟ್ ಬ್ಯಾಗಲು ಎಲ್ಲ ನಿಮಗೆ ಅಂದರೆ 5 years ವ್ಯಾರಂಟಿ ಎಲ್ಲ ಸಿಗುತ್ತೆ. ಒಳ್ಳೆ ಕ್ವಾಲಿಟಿಯಲ್ಲಿ ನಾವು ಇಟ್ಟಿದ್ದಾರೆ ನೋಡಿ. ಬ್ಯಾಗ್ ನೋಡಿ, ಯಾವುದಲ್ಲಿ ಜಿಪ್ ಮೇಲೆ ಯಾವುದಲ್ಲೂ ಕಂಪ್ಲೇಂಟ್ ಬರೋದಂಥ ಇದು ಕ್ವಾಲಿಟಿ ನಮ್ಮದು. ಓನ್ಲಿ ಬ್ರ್ಯಾಂಡ್ ಮಾತ್ರ ನಮ್ಮ ಹತ್ರ ಇರೋದು. ನಾರ್ಮಲಾಗಿ ಇದೆ 799 800 ಸ್ಟಾರ್ಟಿಂಗ್ ಬರುತ್ತೆ. 3000 ತನಕ ನಮ್ಮ ಹತ್ರ ಬ್ಯಾಗ್ಸ್ಗಳಿದೆ ಸ್ಕೂಲ್ ಬ್ಯಾಗ್ಗಳು. ಮತ್ತು ನಮಗೆ ಮತ್ತು ಕ್ಯಾಶುವಲ್ ಆಗಿ ಯೂಸ್ ಮಾಡುವಂಥದ್ದು ಇದು ಲೇಡೀಸ್ ಬ್ಯಾಗ್. ಇದರಲ್ಲಿ ನಿಮಗೆ ಕಾಲೇಜ್ ವೇರ್ ಸಹ ಹಾಕ್ಬೋದು, ನಿಮಗೆ ಬಟ್ಟೆನೂ ಹಾಕ್ಕೊಳ್ಬೋದು. ಎಲ್ಲದಕ್ಕೂ ಆಫೀಸ್ ವೇರ್ಗೆ ಸಹ ಯೂಸ್ ಮಾಡುವಂಥದ್ದು ಇದು. ಇದರಲ್ಲಿ ಕಲರ್ಸ್ ಎಲ್ಲ ಡಿಸೈನ್ಸ್ಗಳು ಎಲ್ಲ ಇದೆ. ಮತ್ತು ಫ್ಲವರ್ ಟೈಪಲ್ಲಿ ಬೇಕಾ ಫ್ಲವರ್ ಟೈಪಲ್ಲಿದೆ. ಕಲರ್ಸ್ ಬೇಕಾದರೆ ಬೇರೆ ಬೇರೆ ಕಲರ್ಸ್ ವೆರೈಟೀಸ್ ಎಲ್ಲ ನಿಮ್ಗೆ ಕೊಡ್ಬೋದು. ಮತ್ತು ಕ್ಯಾಪಲ್ಲಿ ಕೂಡ ಎಲ್ಲ ಬ್ರ್ಯಾಂಡ್ ಕ್ಯಾಪ್ಗಳು ಇದೆ. ನಾರ್ಮಲ್ ಬ್ರ್ಯಾಂಡ್ 250ಇಂದ ಸ್ಟಾರ್ಟ್ ಆಗುತ್ತೆ, 800 900 ತನಕ ಬ್ಯಾಗ್ ಇದೆ. ಮತ್ತು ಲ್ಯಾಪ್ಟಾಪ್ ಬ್ಯಾಗ್ಗಳು ನಾರ್ಮಲಾಗಿ ಲ್ಯಾಪ್ಟಾಪ್ ಬ್ಯಾಗ್ ಸಿಗುತ್ತೆ. ಬಟ್ಟೆ ಟೈಪಲ್ಲಿ ಇರುತ್ತೆ, ಲೆದರ್ ಟೈಪಲ್ಲೂ ಕೂಡ ಇರುತ್ತೆ. ಮತ್ತು ಟ್ರಾಲಿ ಬ್ಯಾಗ್ಗಳು ಎಲ್ಲ ಸಫರಿ ಬ್ರ್ಯಾಂಡ್ ಇದು. 50% ಆಫರ್ಗಳಿದೆ ಮಾತ್ರ. ಬ್ಯಾಗ್ ಫೈಬರ್ ಇದೆ, ಕ್ಲೋತ್ ಮೆಟೀರಿಯಲ್ ಕೂಡ ಇದೆ. ನಾರ್ಮಲಾಗಿ ಸ್ಲಿಂಗ್ ಬ್ಯಾಗ್ ಇದು ಮೊಬೈಲ್ ಪೌಚ್ ಥರ ಆ ಥರ ಇಡುವಂಥ ಬ್ಯಾಗು. ಫಂಕ್ಷನ್ ವೇರ್ಗೆ ಸಾಕುವಂಥ ನಾರ್ಮಲ್ ಬ್ರ್ಯಾಂಡು. ಇದೆಲ್ಲ 400ಇಂದ ಸ್ಟಾರ್ಟ್ ಆಗಿ 1000ವರೆಗೆ ಈ ಬ್ಯಾಗ್ಸ್ಗಳೆಲ್ಲ ಇದೆ. ಇದೆಲ್ಲ ಬ್ಯಾಗ್ಗಳು 500 400 600 ಸಮಥಿಂಗ್ ಬ್ಯಾಗ್. ಮತ್ತು ಇದೆಲ್ಲ ಪಾರ್ಟಿವೇರ್ ಬ್ಯಾಗ್ಗಳು. ಪಾರ್ಟಿವೇರಲ್ಲಿ ಎಲ್ಲ ನಮ್ಮನೆ ಪಾರ್ಟಿವೇರ್ ಬ್ಯಾಗ್ ಇದೆ. ಸ್ಮಾಲ್ ಸೈಜಲ್ಲಿ ಸ್ಟಾರ್ಟ್ ಆಗಿ ಸ್ಟೋನ್ವರೆಗೆ ನಮ್ಮ ಹತ್ರ ಬ್ಯಾಗಲ್ಲಿವೆ. ಮದುವೆ ಫಂಕ್ಷನಿಗೆ ಎಲ್ಲದಕ್ಕೂ ಆಗುವಂಥದ್ದು. ಮತ್ತು ಈ ಥರ ಬ್ಯಾಗ್ಸ್ಗಳಲ್ಲಿದೆ. ಇದೆಲ್ಲ ಜಾಸ್ತಿಯಾಗಿ ಮ್ಯಾರೇಜಿಗೆಲ್ಲ ತೊಗೊಂಡು ಹೋಗುವಂಥ ಬ್ಯಾಗ್ಗಳು. ಮತ್ತು ಪಾಲಿಶ್ ಕೂಡ ಇದೆ, ಬ್ರಷ್ ಪಾಲಿಶ್ ಎಲ್ಲ ಕೂಡ ಇದೆ. ಈ ಥರ ಜೆಂಟ್ಸ್ ವ್ಯಾಲೆಟ್ ಕೂಡ ಇದೆ ನಮ್ಮ ಹತ್ರ. ಎಲ್ಲ ಬ್ರ್ಯಾಂಡ್ ಐಟಮಲ್ಲಿ ಇರುವಂಥದ್ದು 1000ಇಂದ 800 900ಇಂದ ಸ್ಟಾರ್ಟಿಂಗ್ ಬರುತ್ತೆ. ಮತ್ತು ನಮ್ಮ ಮ್ಯಾಕ್ರೋಮ್ಯಾನ್ ಸಾಕ್ಸ್ಗಳಿದೆ, ಪ್ಯೂರ್ ಕಾಟನಲ್ಲಿ ಸಿಗುವಂಥ ಸಾಕ್ಸ್ಗಳು. ಆ್ಯಂಕಲ್, ಫುಲ್ ಲೆಂತ್, ಟೋ ಸಾಕ್ಸ್ ಎಲ್ಲಗಳು ಕೂಡ ನಮ್ಮ ಹತ್ರ ಲಭ್ಯವಾಗುತ್ತದೆ.
ಮತ್ತು ಇಲ್ಸನ್ ಮತ್ತು ಡೈಮಂಡ್ ಅವ್ರದ್ದು ಇದು ತೋಟ ಕೆಲಸಗೆಲ್ಲ ಹೋಗುವಂಥದ್ದು. ಮತ್ತು ಸ್ಕೂಲ್ ಶೂಸು ನಮ್ಮ ಹತ್ರ ಲ್ಯಾನ್ಸರ್ ಬ್ರ್ಯಾಂಡಲ್ಲಿರುವಂಥದ್ದು ಸ್ಕೂಲ್ ಶೂಸು. ಇದರಲ್ಲಿ ಬಾಯ್ಸ್ ಇದೆ, ಗರ್ಲ್ಸ್ ಇದೆ, ಎಲ್ಲನೂ ಇದೆ. ನಾರ್ಮಲ್ ಪ್ರೈಸಲ್ಲಿ ನಮಗೆ ಸಿಗುತ್ತದೆ ಇದು. ಮತ್ತು ಪ್ಯೂ ಚಪ್ಪಲಲ್ಲಿ ಬಡವರಿಗೆ ಇದು ಸಣ್ಣ ಪ್ರೈಸಲ್ಲಿ ಸಿಗುವಂಥ ಚಪ್ಪಲ್ಸ್. ನೆಕ್ಸೋ ಕಂಪನಿಯಿಂದ ಮಾರ್ಕ್, ಲ್ಯಾನ್ಸರ್ ಎಲ್ಲ ಕೂಡ ನಮ್ಮ ಹತ್ರ ಇದೆ. ಇದೆಲ್ಲ ಮಳೆಗಾಲದಲ್ಲಿ ಹಾಕುವಂಥ ಚಪ್ಪಲ್ಸ್ಗಳು. ಬೆಲ್ಟ್ ನಮ್ಮ ಹತ್ರ ಅಪ್ಕೋಸ್ ಬ್ರ್ಯಾಂಡಲ್ಲಿರುವಂಥದ್ದು. ನಾರ್ಮಲ್ ಪ್ರೈಸ್ ಅಂದರೆ 385ಇಂದ ನಮ್ಮ 1000 ರೇಂಜ್ವರೆಗೆ ನಮ್ಮ ಬೆಲ್ಟ್ ಇದೆ. ಎಲ್ಲ ಕಲರ್ಸ್ಗಳು ಮಲ್ಟಿ ಇದೆಲ್ಲಿದೆ, ಕ್ಲಿಪ್ಪಸ್ಸಲ್ಲಿದೆ. ಬ್ರ್ಯಾಂಡ್ ಪಾಪಿ ಬ್ರ್ಯಾಂಡ್ ಅಂಬೆರ್ಗಳು ಎಲ್ಲ ರೇಂಜಲ್ಲಿ ಕೂಡ ಇದೆ. ಮಕ್ಕಳಿಂದ ಹಿಡಿದು ದೊಡ್ಡ ಕೋಟೆವರೆಗೆ ನಮ್ಮ ಹತ್ರ ಪಾಪಿ ಬ್ರ್ಯಾಂಡಲ್ಲಿರುವಂಥ ಇದು. ನಯಾ ಚಪ್ಪಲ್ ಬಜಾರ್ನ ಮಾಲಕರಾಗಿರುವಂತಹ ಎಂ.ಜಿ. ರಫೀಕ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಯಾ ಚಪ್ಪಲ್ ಬಜಾರ್ ಅನ್ನುವಂಥದ್ದು ಚಪ್ಪಲ್ ಮಾರಾಟದಲ್ಲಿ ಒಂದು ಹೊಸ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಆಗಿದೆ ಸರ್. ಪುತ್ತೂರಿನಲ್ಲಿರುವಂಥ ಯಾವುದೇ ಒಂದು ಶಾಪ್ಗಳಿಗೆ ಹೋಗೋದಕ್ಕಿಂತ ಕೂಡ ಇಲ್ಲಿಗೆ ಬಂದರೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ಚಪ್ಪಲ್ ಸಿಗುತ್ತೆ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಕೂಡ ಇರುವಂಥದ್ದು ಸರ್. ಹೇಗಿದೆ ಬಿಸ್ನೆಸ್, ಹೇಗೆ ನಡೀತಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ನಾವು ನಯಾ ಚಪ್ಪಲ್ ಬಜಾರಿಗೆ ಫಾರ್ಮು ಪ್ರಾರಂಭಿಸಿ ಸುಮಾರು 28 ವರ್ಷ ಕಳೆದಿದೆ. ಅಂದರೆ ಮೊದಲನೇದಾಗಿ ನಾವು ಬಸ್ ಸ್ಟ್ಯಾಂಡ್ AM ಕಾಂಪ್ಲೆಕ್ಸಲ್ಲಿ ಸಣ್ಣ ಮಟ್ಟದಲ್ಲಿ ಅಂದರೆ ಒಂದು 200 ಸ್ಕ್ವೇರ್ ಫೀಟಲ್ಲಿ ನಮ್ಮ ಪ್ರಥಮ ಮಳಿಗೆಯನ್ನು ಪ್ರಾರಂಭ ಮಾಡಿದೆವು. ಪುತ್ತೂರಿನ ಜನತೆ ನಮಗೆ ಸಂಪೂರ್ಣ ಸಹಕರಿಸಿದ್ದಾರೆ. ಮುಂದೆ ಅದನ್ನು ನಾವು ಬೆಳೆಸಿ ನಯಾ ಚಪ್ಪಲ್ ಬಜಾರ್, ಆವಾಗ ನಮ್ಮದು ಹೆಸರು ಚಪ್ಪಲ್ ಬಜಾರ್ ಅಂತ ಇತ್ತು. ಅದನ್ನು ಬುಷ್ರಾ ಟವರಲ್ಲಿ ನಮಗೆ ಬುಷ್ರಾ ಟವರ್ನ ಮಾಲೀಕರು ನಮ್ಮನ್ನು ಕರೆದು ಒಂದು ಒಳ್ಳೆಯ 5 ರೂಮನ್ನು ನಮಗೆ 21 ಇಯರ್ಸ್ ಬ್ಯಾಕ್ ನಮಗೆ ಕೊಟ್ಟರು. ಅಲ್ಲಿ ನಯಾ ಚಪ್ಪಲ್ ಬಜಾರ್ ಎಂಬ ಹೆಸರಿನೊಂದಿಗೆ ನಮ್ಮ ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆವು. ನಮಗೆ ದೇವರ ದಯದಿಂದ ಒಳ್ಳೆಯ ವ್ಯಾಪಾರ ಉಂಟು. ಕಸ್ಟಮರ್ ಕೂಡ ಹಾಗೆ ಒಳ್ಳೆಯ ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಮತ್ತು ನಾನು ಸ್ವಲ್ಪ ರೋಟ್ರಿ ಇಂಥ ಸಂಘ ಸಂಸ್ಥೆಯಲ್ಲಿ ಕೂಡ ಇರುವ ಕಾರಣ ಭಾಳಷ್ಟು ನಾನು ಫ್ರೆಂಡ್ಸ್ಗಳನ್ನು ಇಲ್ಲಿ ಪುತ್ತೂರಿಗೆ ಬಂದು ಗಳಿಸಿಕೊಂಡಿದ್ದೇನೆ. ಇದು ನಮ್ಮ ಬೆಳವಣಿಗೆಗೆ ಒಂದು ಪೂರಕವಾಗಿದೆ ಅಂತ ನಾನು ಹೇಳಿ ಬಯಸ್ತೇನೆ. ಓಕೆ ಸರ್. ಇವಾಗ ತುಂಬಾ ಟ್ರೆಂಡ್ ಆಗಿರುವಂಥದ್ದು, ಪ್ರತಿಯೊಬ್ಬರು ಕೂಡ ಚಪ್ಪಲ್ ಅಂತ ಹೇಳಿದಾಗ ಟ್ರೆಂಡ್ ಆಗಿರುವಂಥ ಚಪ್ಪಲ್ಲೇ ಬೇಕು ಅನ್ನುವಂಥದ್ದನ್ನು ಹುಡ್ಕೊಂಡು ಬರ್ತಾರೆ. ಬಟ್ ಪ್ರಾರಂಭದ ದಿನಗಳಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನೀವು ಚಪ್ಪಲಿ ಒಂದು ಶಾಪನ್ನೇ ಓಪನ್ ಮಾಡಬೇಕು ಅನ್ನುವಂತಹ ಪ್ಲ್ಯಾನ್, ಅದರ ಬಗ್ಗೆ ಹೇಗೆ, ಅದರ ಬಗ್ಗೆ ಹೇಳಿ. ಅಂದರೆ ಮೇಡಮ್, ಅದು ತುಂಬ ಒಂದು ಹಿಸ್ಟ್ರಿ ಇರುವಂಥ ಒಂದು ವಿಷಯ. ಅಂದರೆ ನನ್ನ ಕಾಲೇಜ್ ಲೈಫಲ್ಲಿ ನನ್ನ ತಂದೆಯವರಿಗೆ ಒಂದು ಚಪ್ಪಲ್ ಅಂಗಡಿ ಬೆಳ್ತಂಗಡಿಯಲ್ಲಿ ಇತ್ತು, ಒಂದು ಸಣ್ಣ ಪ್ರಮಾಣದಲ್ಲಿ. ಆಗಿನ ಟೈಮಿನ ಒಂದು 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ತಂದೆಯವರು ಪ್ರಾರಂಭಿಸಿದಂಥ ಒಂದು ಶಾಪನ್ನು ತಂದೆ ಇರುವಾಗಲೇ ನನ್ನ ಅಣ್ಣ ಅದನ್ನು ಮುಂದುವರಿಸ್ತಾ ಬಂದರು. ನಂತರ ನಾವು ಕಾಲೇಜೆಲ್ಲ ಮುಗಿಸಿ ಗಲ್ಫಿಗೆ ಹೋಗಿ ಬಂದ ನಂತರ ನಮಗೆ ತಿಳಿದಂಥ ಒಂದು ಬಿಸ್ನೆಸ್ ಅಂದರೆ ಅದು ಫುಟ್ವೇರ್. ಅದನ್ನೇ ನಾವು ಪ್ರಥಮವಾಗಿ ಉಪ್ಪಿನಂಗಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆವು. ಉಪ್ಪಿನಂಗಡಿಯಿಂದ ಮುಂದೆ ಸುಳ್ಯಕ್ಕೆ ಒಂದು ಬ್ರಾಂಚನ್ನು ಓಪನ್ ಮಾಡಿದೆವು. ಸುಳ್ಯದಲ್ಲಿ ನಮ್ಮ ಬ್ರ್ಯಾಂಚ್ ಓಪನ್ ಆದಾಗ ನನಗೆ ಮದುವೆ ಒಂದು ಪ್ರಸ್ತಾಪ ಬಂತು. ಸುಳ್ಯದಲ್ಲಿರುವಾಗ ನನಗೆ ಪುತ್ತೂರಿನ ಹುಡುಗಿಯ ಜೊತೆ ಮದುವೆ ಆಯಿತು. ಆ ಕಾರಣದಿಂದ ನಾವು ಪುತ್ತೂರಿಗೆ ಬರಲಿಕ್ಕೆ ಅದೊಂದು ಅವಕಾಶ ಒದಗಿ ಬಂತು. ಮುಂದೆ ನಮ್ಮ ಪ್ರಯಾಣ ಪುತ್ತೂರಿನಲ್ಲೇ ಸಾಗಿತ್ತು. ಅದೇ ಸಮಯದಲ್ಲಿ ನಾನು ಹೇಳಿದೆ 28 ವರ್ಷದ ಹಿಂದೆ ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಒಂದು ಶಾಪ್ ಓಪನ್ ಮಾಡಿದ್ದು. ಮುಂದೆ ಈ ರೀತಿ ಬೆಳೀತಾ ಬಂತು. ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್, ಫ್ರೆಂಡ್ಸ್ ಕಡೆಯಿಂದ ಸಪೋರ್ಟ್ ಹೇಗಿದೆ ಸರ್? ಒಳ್ಳೆ ಸಪೋರ್ಟ್ ಇದೆ ನನಗೆ. ಫ್ಯಾಮಿಲಿ ಕಡೆಯಿಂದಲೂ ಒಳ್ಳೆ ಸಪೋರ್ಟ್ಸ್ ಇದೆ. ನನ್ನ ಬ್ರದರ್ಸ್ ಮತ್ತು ಸಿಸ್ಟರ್ಸ್ ಅಲ್ಲದೆ ಅದಕ್ಕಿಂತಲೂ ಜಾಸ್ತಿಯಾಗಿ ನನಗೆ ಬೇಕಾದಷ್ಟು ಫ್ರೆಂಡ್ಸ್ ಇದ್ದಾರೆ. ಬೇಕಾದಷ್ಟು ಫ್ರೆಂಡ್ಸ್ ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ರೋಟ್ರಿ ಸಂಸ್ಥೆಗೆ ಧನ್ಯವಾದವನ್ನು ಹೇಳಲೇಬೇಕು. ರೋಟ್ರಿಯಿಂದ ನಾನು ಬಹಳಷ್ಟು ಪಡೆದಿದ್ದೇನೆ. ಫ್ರೆಂಡ್ಶಿಪ್ ಫೆಲೋಶಿಪ್ಪು ಅದರಿಂದಲೇ ನಾನು ಕಲಿತದ್ದು. ಸಾರ್ವಜನಿಕ ಒಂದು ಫೀಲ್ಡಲ್ಲಿ ನಾನು ಗುರುತಿಸ್ಕೊಳ್ಬೇಕಿದ್ದರೆ ಅದಕ್ಕೆ ಮುಖ್ಯ ಕಾರಣವೇ ರೋಟ್ರಿ ಅಂತ.
ಈಗ ನಾನು ಪ್ರತಿ ಒಂದು ತಿಂಗಳು ಈಗ ನಾವು ಈ ನಯಾ ಚಪ್ಪಲ್ ಬಜಾರನ್ನು ರಿನಿವೇಷನ್ ಮಾಡಿ ಸುಮಾರು 8 ತಿಂಗಳಾಯಿತು. ಈ 8 ತಿಂಗಳಿನಿಂದ ಪ್ರತಿ ತಿಂಗಳು ಅಂದರೆ ಯಾವುದಾದ್ರೂ ಒಂದು ತಿಂಗಳು ಯಾವುದಾದ್ರೂ ಒಂದು ವಿಷಯ ಇದ್ದೇ ಇರ್ತದೆ. ಈಗ ನವಂಬರ್ ತಿಂಗಳಲ್ಲಿ ಮಕ್ಕಳ ದಿನಾಚರಣೆ ನಡೀತದೆ. ಆ ದಿವಸ ಒಂದು 10 ಡಿಸೇಬಿಲಿಟಿ ಮಕ್ಕಳಿದ್ದಾರೆ, ಅವರಿಗೆ ಡ್ರೆಸ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಯಾ ಚಪ್ಪಲ್ ಬಜಾರ್ ಸಂಸ್ಥೆ ಹಮ್ಮಿಕೊಂಡಿದೆ. ಇದಕ್ಕೆ ಗೆಸ್ಟಾಗಿ ತಹಸೀಲ್ದಾರ್ ಮತ್ತು BO ಅವರು ಬರ್ತಾರೆ. ಮತ್ತು ಕಳೆದ ತಿಂಗಳು ಆಗಸ್ಟಲ್ಲಿ ಒಂದು ಕ್ವಿಜ್ ಕಾರ್ಯಕ್ರಮ ಕೂಡ ಮಾಡಿದ್ದೆವು. ಮತ್ತು ಕಾರ್ಗಿಲ್ ಡೇಯಲ್ಲಿ ಮಾಡಿದ್ದೇವೆ. ಆ ದಿವಸ ನಾವು ಸೈನಿಕರಿಗೆ ಒಂದಿಬ್ಬರು ಸೈನಿಕರನ್ನು ಇಲ್ಲಿ ಗೌರವಿಸಿದ್ದೇವೆ. ಡಾಕ್ಟರ್ಸ್ ಡೇ ಇರುವಾಗ ನಮ್ಮ ಬ್ಲಡ್ ಬ್ಯಾಂಕಲ್ಲಿ ರೋಟರಿ ಕ್ಯಾಂಪ್ ಬ್ಲಡ್ ಬ್ಯಾಂಕ್ ಇದೆ, ಅದರ ಒಂದು ಸರ್ವಿಸ್ ಕೊಟ್ಟಂಥ ಒಬ್ಬರು ಡಾಕ್ಟ್ರನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದ್ದೇವೆ. ಮತ್ತು ಟೀಚರ್ಸ್ ಡೇ ಅಂದರೆ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5ಕ್ಕೆ ಬಂದಾಗ ನನಗೆ ಕಲಿಸಿದಂಥ 6ನೇ ಕ್ಲಾಸಲ್ಲಿ ನನಗೆ ಒಂದು ಕ್ಲಾಸ್ ಟೀಚರ್ ಆದಂಥ ಒಬ್ಬರು ಟೀಚರ್ ಪ್ರೆಸ್ಸಿಲೋಬ್ ಅಂತೇಳಿ, ಅವರಿಗೆ ರಿಟೈರ್ಡ್ ಆಗಿದ್ದಾರೆ, ಅವರನ್ನು ಕರೆಸಿ ಅವರಿಗೊಂದು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇದೇ ರೀತಿ ಒಂದು ಕೆಲಸವನ್ನು ಪ್ರತಿ ತಿಂಗಳು ನಾವು ಮಾಡ್ತಾಯಿದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮಗೆ ಅಷ್ಟು ಒಂದು ಚಂದದ ಸ್ಟಾಫ್ ನಮ್ಮ ಜೊತೆ ಇದೆ. ಅದೇ ಒಂದು ನಮಗೆ ದೊಡ್ಡ ಬಂಡವಾಳ ಅಂತ ಹೇಳ್ಬೋದು. ನಮಗೆ ಸಿಕ್ಕಿದಂಥ ಒಂದು ಸ್ಟಾಫ್ ಸಾಧಾರಣ 4 ಜನ ಹುಡುಗರು ಸುಮಾರು ನನ್ನ ಜೊತೆ 15-16 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು 4 ಜನ ಒಂದು 4-5 ವರ್ಷದಿಂದ ಇದ್ದಾರೆ. ಒಂದು 4 ಜನ ಮಾತ್ರ ಒಂದು ಹೊಸಬರು. ಈ ಅಂಗಡಿ ಆದ ನಂತರ 2 ಹುಡುಗಿಯರು ಮತ್ತು 2 ಹುಡುಗರು ಹೊಸಬರಾಗಿದ್ದಾರೆ. ಯಾವಾಗ ನನ್ನ ಜೊತೆ ಒಬ್ಬರು ಬಂದು ಕೆಲಸಕ್ಕೆ ಸೇರಿಕೊಂಡ್ರು ನಂತರ ಅವರು ನಮ್ಮಿಂದ ಆಗೋದಿಲ್ಲ ಅಂತೇಳಿ ಬಿಟ್ಟು ಹೋದಂಥ ಒಂದು ಹಿಸ್ಟ್ರಿ ಭಾಳ ಕಡಿಮೆ ಇಲ್ಲ. ಮತ್ತು ಅವರಿಗೆ ಏನಾದರೂ ಬೇರೆ ವಿದೇಶದಲ್ಲಿ ಅಲ್ಲಿ ಕೆಲಸ ಸಿಕ್ಕಿ ಹೋಗಿದ್ದಾರೆ ಹೊರತು ನಮ್ಮ ಕೆಲಸ ಬಿಟ್ಟು ಇನ್ನೊಂದು ಶಾಪಿಗೆ ಸೇರಿರುವಂಥವ್ರು ಇಲ್ಲ. ಅದೊಂದು ನನಗೆ ಸಿಕ್ಕಿದಂಥ ಒಂದು ದೊಡ್ಡ ವರ ಅಂತಲೇ ಹೇಳ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹೊಸ ಬ್ರ್ಯಾಂಡ್ನ ಚಪ್ಪಲ್ ಕೂಡ ಸೇರ್ಪಡೆಯಾಗಿರುವಂಥದ್ದು ನಮ್ಮಲ್ಲಿ ಒಂದು ವಿಶೇಷ ಅಂದರೆ ಬಡವರಿಗೆ ಅಂದರೆ ಒಂದು ಕೂಲಿ ಕಾರ್ಮಿಕರಿಗೆ ಆಗುವಂಥ ಚಪ್ಪಲ್ಗಳು ಇದೆ, ಶ್ರೀಮಂತರಿಗೆ ಆಗುವಂಥ ಚಪ್ಪಲ್ಗಳಿದೆ. ಅಂದರೆ ಈಗ ಸ್ಕೂಲ್ ಶೂ ನಮ್ಮದು ಸಾಧಾರಣ 199 ರುಪೀಸಿಂದ ಸ್ಟಾರ್ಟ್ ಆಗ್ತದೆ, ಸಾಧಾರಣ 1200 ತನಕ ರೇಂಜ್ ಇದೆ. ಅದೇ ರೀತಿ ಲೇಡೀಸ್ ಚಪ್ಪಲಾಗಲಿ ಜೆಂಟ್ಸ್ ಚಪ್ಪಲಾಗಲಿ 250 ರೂಪಾಯಿಂದ ಸ್ಟಾರ್ಟ್ ಆದ್ದು ಶೂಸು ಈಗ ನನ್ನಲ್ಲಿ ಪ್ರೆಸೆಂಟ್ 7000 ತನಕದ ರೇಂಜ್ ಕೂಡ ಇದೆ. ಎಲ್ಲ ವರ್ಗದವರಿಗೆ ಆಗುವಂಥ ಎಲ್ಲ ಐಟಮನ್ನು ನಾನು ಇಲ್ಲಿ ಸೇಲ್ ಇಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಇನ್ ಕೇಸ್ ಯಾವುದಾದ್ರೂ ಒಂದು ಐಟಮ್ ಇಲ್ಲದಿದ್ದರೆ ಆ ಕಸ್ಟಮರ್ನ ಫೋನ್ ನಂಬರ್ ಪಡ್ಕೊಂಡು ಅದನ್ನು 1-2 ದಿವಸದಲ್ಲಿ ಒದಗಿಸಿಕೊಡುವಂಥ ಕೆಲಸವನ್ನು ಭಾಳ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಕೆಲವು ವರ್ಷಗಳ ಹಿಂದೆ ನಾವು ಬಂದಾಗ ಇಲ್ಲಿ ಚಪ್ಪಲ್ ಮಾತ್ರ ಇತ್ತು, ಬಟ್ ಇವಾಗ ಇಲ್ಲಿ ಬ್ರ್ಯಾಂಡೆಡ್ ಆಗಿರುವಂಥ ಬ್ಯಾಗ್ಗಳು ಕೂಡ ಇರುವಂಥದ್ದು, ಅವುಗಳನ್ನು ಕೂಡ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಗಿದೆ ಜನರ ರೆಸ್ಪಾನ್ಸ್? ಬ್ಯಾಗ್ ಅಂದರೆ ಮೇಡಮ್ ನಮ್ಮಲ್ಲಿ ಎಲ್ಲ ಕಡೆ ಸಿಗುವಂಥ ಬ್ಯಾಗ್ಸ್ ಇಲ್ಲ. ಅಂದರೆ ಬ್ಯಾಗಲ್ಲಿ ನನ್ನದಲ್ಲಿ ಒಂದು ಸ್ವಲ್ಪ ಪ್ರೀಮಿಯಂ ಟೈಪ್ ಇದು ಬ್ಯಾಗ್ಸ್ ಮಾತ್ರ ಇರೋದು. ಸಾಧಾರಣ 1000ಗಿಂತ ಮೇಲ್ಮಟ್ಟಿನ ಬ್ಯಾಗ್ ಮಾತ್ರ ಇಟ್ಕೊಂಡದ್ದು. ಅಂದರೆ ಈ ಮದುವೆ ಸಮಾರಂಭಗಳಿಗೆ ಮದುಮಗಳಿಗೆ ಬೇಕಾದದಂತೂ ಮತ್ತು ಕೆಲವು ಹೈಫೈ ಬ್ಯಾಗ್ಸ್ ನನ್ನಲ್ಲಿದೆ. ಅಂದರೆ ಅದು ಪುತ್ತೂರಲ್ಲಿ ಎಲ್ಲಿಯೂ ಇಲ್ಲದ ಕಾರಣ ಅದಕ್ಕೆ ನನಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ನನ್ನಲ್ಲಿ ಲಿಮಿಟೆಡ್ ಐಟಮ್ ಇರೋದು ಮತ್ತು ಅದನ್ನು ಕೂಡ ರೇಟ್ ಜಾಸ್ತಿ ಆದರೂ ಅದು ರೀಸನೇಬಲ್, ಅಂದರೆ ಆ ಕ್ವಾಲಿಟಿಗೆ ಅದು ರೀಸನೇಬಲ್ ಆಗಿದ್ದೇನೆ. ನಾನು ಸಣ್ಣ ಪ್ರಮಾಣದ ಲಾಭವನ್ನು ಇಟ್ಟುಕೊಂಡು ಕಸ್ಟಮರಿಗೆ ಜಾಸ್ತಿ ಒಂದು ಖುಷಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇನೆ. ಮಾರ್ಚ್ 2024 ನಮ್ಮದು ಶಾಪ್ ರಿನಿವೇಷನ್ ಆಯಿತು. ಈ ರಿನಿವೇಷನ್ ಆಗುವಾಗ ಅಂದರೆ ನಾನೊಂದು ಪಾರ್ಟ್ನರನ್ನು ತೊಗೊಂಡಿದ್ದೆ. ಮಂಗಳೂರಲ್ಲಿ ಸಿಮ್ರಾ ಫುಟ್ವೇರ್ ಅಂತೇಳಿ ನಡೆಸ್ತಾ ಇರುವಂಥ ಒಂದು ಯಂಗ್ ಒಂದು ಹುಡುಗನನ್ನು, ಅಂದರೆ ನನ್ನ ಫ್ರೆಂಡ್ ಹೋಲ್ಸೇಲ್ ಬಿಸ್ನೆಸ್ ಮಾಡುವಂಥ ಅವನನ್ನು ನಾನು ಪಾರ್ಟ್ನರಾಗಿ ತೊಗೊಂಡಿದ್ದೇನೆ. ಅಂದರೆ ಅವನು ಫುಲ್ ಈ ಪರ್ಚೇಸಿಗೆ ಮತ್ತು ಈಗಿನ ಜನ್ರೇಷನ್ಗೆ ಯಾವುದೆಲ್ಲ ಐಟಮ್ ಬೇಕು ಅಂತೆಲ್ಲ ತುಂಬ ನಾಲೆಜ್ ಅವನಲ್ಲಿದೆ. ಅದಕ್ಕೋಸ್ಕರ ಅವನನ್ನು ಪಾರ್ಟ್ನರಾಗಿ ಇನ್ಕ್ಲೂಡ್ ಮಾಡಿ ನಾವು ಒಟ್ಟಿಗೆ ವ್ಯಾಪಾರ ಮಾಡ್ತಾಯಿದ್ದೇವೆ. ಎಲ್ಲ ಕಡೆಗೆ ಪರ್ಚೇಸಿಗೆ ಪ್ರತಿಯೊಂದು ಕಡೆಗೆ ಈಗ ಡೆಲ್ಲಿ, ಆಗ್ರಾ ಇಂಥ ಪ್ಲೇಸಿಗೆ ಅವನು ಹೋಗಿ ಪರ್ಚೇಸ್ ಮಾಡಿ ಕೊಂಡು ಬರ್ತಾನೆ. ಇದರಿಂದ ನಮಗೆ ಒಳ್ಳೊಳ್ಳೆ ಐಟಮ್ಸು ಕಲೆಕ್ಷನ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಅವನು ಮಂಗಳೂರಲ್ಲಿ ಒಂದು ದೊಡ್ಡ ಮಟ್ಟಿನ ಹೋಲ್ಸೇಲ್ ಫುಟ್ವೇರ್ ಇರುವ ಕಾರಣ ಅವನು ಎವ್ರಿ ಮಂತ್ ಔಟ್ ಆಫ್ ಸ್ಟೇಟಿಗೆ ಹೋಗ್ತಾ ಇರ್ತಾನೆ. ಆವಾಗ ಅಲ್ಲಿ ಅವನಿಗೆ ನೋಡಿದಂಥದ್ದು ನಮ್ಮ ಈ ರಿಟೇಲ್ಗೆ ಶಾಪಿಗೆ ಯಾವುದೆಲ್ಲ ಬೇಕು ಐಟಮ್ ಅದನ್ನು ನಮಗೆ ಕಲಿಸ್ತಾ ಇರ್ತಾನೆ. ಇದೊಂದು ನಮಗೆ ಒಳ್ಳೆಯ ಒಂದು ಬೆನಿಫಿಟ್ ಆಗಿ ಕಾಣ್ತದೆ. ವೀಕ್ಷಕರಿಗೆ ನಾನು ಹೇಳೋದಂದರೆ
ನೀವು ಒಮ್ಮೆ ನಮ್ಮ ಶಾಪಿಗೆ ಬರಬೇಕು, ಅದನ್ನು ಕಣ್ಣಾರೆ ಕಾಣಬೇಕು. ನಾವು ಲಾಭವನ್ನೇ ಮಾತ್ರ ನೋಡೋದಿಲ್ಲ, ನಿಮಗೆ ಬೇಕಾದಂಥ ಸೇವೆಯನ್ನು ಕೂಡ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ. ಅದನ್ನು ನೀವು ಕಣ್ಣಾರೆ ಕಂಡ್ರೆ ಮಾತ್ರ ನಿಮಗೆ ಗೊತ್ತಾಗ್ಬೋದು. ಒಮ್ಮೆ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ನಮ್ಮ ಸೇವೆಯನ್ನು ನೀವು ಗುರುತಿಸಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವೆಲ್ಕಮ್. ನಯಾ ಚಪ್ಪಲ್ ಬಜಾರ್ ಯಾವ ರೀತಿಯಾಗಿ ಇದೆ, ಇಲ್ಲಿರುವಂತಹ ಚಪ್ಪಲಿಗಳು, ಬ್ಯಾಗ್ಗಳು ಇವೆಲ್ಲವನ್ನ ಕೂಡ ನೋಡಿದ್ರಲ್ವಾ. ಬ್ರ್ಯಾಂಡೆಡ್ ಆಗಿರುವಂತಹ ಪ್ರತಿಯೊಂದು ಐಟಮ್ಗಳು ಕೂಡ ನಯಾ ಚಪ್ಪಲ್ ಬಜಾರ್ನಲ್ಲಿ ಇರುವಂಥದ್ದು. 𝐿 ರಫೀಕ್ ಅವರು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ಕೊಡಬೇಕು, ಅದರ ಜೊತೆಗೆ ತಾನು ಬೆಳಿಬೇಕು, ತನ್ನ ಜೊತೆ ಇರೋರು ಕೂಡ ಬೆಳಿಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಸಮಾಜ ಸೇವೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು. ಇಲ್ಲಿ ಬರುವಂತಹ ಲಾಭಾಂಶ ಏನಿದೆಯೋ ಅದನ್ನು ಸಮಾಜಕ್ಕೆ ಕೂಡ ನೀಡ್ತಾ ಇರುವಂಥದ್ದು ಇನ್ನೊಂದು ವಿಶೇಷ. ಹಾಗಾಗಿ ಇಂತಹ ಸಂಸ್ಥೆಗಳಿಂದ ನಾವು ಚಪ್ಪಲಿಯನ್ನು ಪರ್ಚೇಸ್ ಮಾಡಿದರೆ ಯಾವುದೇ ರೀತಿಯಾದಂತಹ ರಿಗ್ರೆಟ್ ಇರೋದಿಲ್ಲ ನಮಗೆ. ನಾವು ಕೂಡ ಚಪ್ಪಲ್ ತಗೊಂಡಿದ್ದೀವಿ ಓಕೆ ಅನ್ನುವಂತಹ ಫೀಲ್ ಕೂಡ ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗೆಯೇ ಪುತ್ತೂರಿನಲ್ಲಿ ಅದೆಷ್ಟೋ ಚಪ್ಪಲಿ ಶಾಪ್ಗಳು ಇದೆ, ಆದರೆ ನಯಾ ಚಪ್ಪಲ್ ಬಜಾರ್ನಲ್ಲಿ ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟರೆ ನೀವು ಯಾವ ರೀತಿಯಾದ ಚಪ್ಪಲ್ ಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ರೀತಿಯಾದಂಥ ಚಪ್ಪಲ್ಗಳ ಜೊತೆಗೆ ಎಕ್ಸ್ಟ್ರಾ ನಿಮಗೆ ಇಷ್ಟ ಆಗುವಂತಹ ಚಪ್ಪಲ್ಗಳು ಕೂಡ ಇಲ್ಲಿ ಇರೋವಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಲ್ಲಿಗೆ ಬಂದರೆ ಒಮ್ಮೆ ಕನ್ಫ್ಯೂಸ್ ಆಗೇ ಆಗ್ತೀರಾ ಅಂತ. ಯಾಕೆಂತ ಹೇಳಿದರೆ ಅಷ್ಟೊಂದು ಚೆನ್ನಾಗಿರುವಂಥ ಚಪ್ಪಲಿಗಳ ಕಲೆಕ್ಷನ್ ಇದೆ, ಬ್ಯಾಗ್ ಕೂಡ ಇರೋವಂಥದ್ದು. ತುಂಬ ಜನರಿಗೆ ಪಾರ್ಟಿ ವೇರ್ ಚಪ್ಪಲ್ಗಳು ಬೇಕು ಅಂತ ತುಂಬ ಕಡೆ ಅಲೆದಾಟ ಮಾಡ್ತಾರೆ. ಬಟ್ ನೀವು ಒಂದು ಬಾರಿ ನಯಾ ಚಪ್ಪಲ್ ಬಜಾರ್ಗೆ ಬಂದರೆ ಖಂಡಿತವಾಗ್ಲೂ ನಿಮಗೆ ಇಷ್ಟವಾಗುವಂಥ ಚಪ್ಪಲ್, ಅದರ ಜೊತೆಗೆ ಬ್ಯಾಗ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದಾಗಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿರುವಂಥ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀವಿ. ಯಾಕೆಂತ ಹೇಳಿದರೆ ಚಪ್ಪಲ್ಗೋಸ್ಕರ ಹಲವಾರು ಕಡೆಗೆ ಅಲೆದಾಟ ಮಾಡೋದಕ್ಕೆ ಬ್ರೇಕನ್ನು ಹಾಕಿ ನಯಾ ಚಪ್ಪಲ್ ಬಜಾರ್ಗೆ ಬಂದರೆ ನಿಮಗೆ ಇಷ್ಟವಾಗುವಂಥ ಪರ್ಫೆಕ್ಟ್ ಆಗಿರುವಂಥ ಚಪ್ಪಲ್ಗಳು ಸಿಗೋವಂಥದ್ದು. ಇವತ್ತಿನ ಕಾರ್ಯಕ್ರಮವನ್ನು ಉತ್ತಮವಾಗಿರುವಂಥ ಮಾಹಿತಿ ಜೊತೆಗೆ ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.